ವಿಶ್ವಶಾಂತಿಗೆ ಕೃಷ್ಣನ ಸಂದೇಶ ಅತಿ ಅಗತ್ಯ. ಇಂದು ವಿವಿಧ ದೇಶಗಳಲ್ಲಿ ಯುದ್ಧ, ಸಂಘರ್ಷ, ಹಾನಿ, ಪ್ರಾಕೃತಿಕ ವಿಕೋಪ ನಡೆಯುತ್ತಿದೆ. ಇದೆಲ್ಲವನ್ನ ನಿಲ್ಲಿಸಬೇಕಾದರೆ ಕೃಷ್ಣನ ಸಂದೇಶವನ್ನು ಜಗತ್ತಿನಾದ್ಯಂತ ವಿಸ್ತರಿಸಬೇಕು ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಹೇಳಿದರು. ಉಡುಪಿ ಪುತ್ತಿಗೆ ಮಠದಲ್ಲಿ ಪುತ್ತಿಗೆ ಪರ್ಯಾಯದ ಲಾಂಛನ ಅನಾವರಣಗೊಳಿಸಿ ಅವರು ಮಾತನಾಡಿದರು. ಕೃಷ್ಣನ ಭಗವದ್ಗೀತೆಯಲ್ಲಿ ಅನೇಕ ವಿಚಾರಗಳಿವೆ. ಇದು ವಿಶ್ವಕ್ಕೆ ಮ್ಯಾನೇಜ್ಮೆಂಟ್ ಕೋರ್ಸ್ ಆಗಬೇಕು. ಸಣ್ಣ ಸಣ್ಣ ವಿಚಾರಗಳಿಗೆ ಘರ್ಷಣೆ, ಗಲಾಟೆ ಮಾಡಿಕೊಳ್ಳದೆ ವಿಶ್ವದೃಷ್ಟಿಯನ್ನು ಬೆಳೆಸಿಕೊಳ್ಳಬೇಕು ಎಂದರು. ಕೃಷ್ಣನ ಸಂದೇಶವನ್ನು ವಿಶ್ವಕ್ಕೆ ಕೊಂಡೊಯ್ಯುವ ಪರ್ಯಾಯ ಇದಾಗಿದೆ. ಈ ನಿಟ್ಟಿನಲ್ಲಿ ಪುತ್ತಿಗೆ ಪರ್ಯಾಯಕ್ಕೆ ಎಲ್ಲರ ಸಹಕಾರ ಅಗತ್ಯ ಎಂದು ತಿಳಿಸಿದರು. ಶಾಸಕರಾದ ಯಶ್ಪಾಲ್ ಸುವರ್ಣ, ಗುರುಮೆ ಸುರೇಶ್ ಶೆಟ್ಟಿ, ಕಿರಣ್ ಕುಮಾರ್ ಕೊಡಗಿ, ಗುರುರಾಜ್ ಗಂಟಿಹೊಳಿ, ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್, ಮಾಹೆಯ ಸಹಕುಲಾಧಿಪತಿ ಡಾಕ್ಟರ್ ಎಚ್.ಎಸ್. ಬಲ್ಲಾಳ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅದನ್ನು ಭಗವದ್ಗೀತೆ ಶ್ಲೋಕಗಳನ್ನು ಬರೆಯುವ ಮೂಲಕ ಕೃಷ್ಣನಿಗೆ ಅರ್ಪಿಸಿ ಇಡೀ ನಿಮಗೆ ಅನುಗ್ರಹ ಜೀವನ ಪರ್ಯಂತ ತಿಳಿಸಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ. ಹರಸಲಿಕ್ಕೆ ನಮಗೆ ಎಲ್ಲ ಕೂಡ ಹರಸಲಿಕ್ಕೆ ಇಲ್ಲಿ ಬಂದು ನೆಲೆಸಿದ್ದಾನೆ. ಹಾಗಾಗಿ ನಾವೆಲ್ಲರೂ ಈ ಕೂಡ ಯಜ್ಞವನ್ನು ಮಾಡಿದ್ದಾರೆ. ಯಾಕಂದರೆ ಎಲ್ಲರಿಗೂ ಸಂದೇಶ ತಲುಪಿದರೆ ಅಲ್ಲಿ ಅನೇಕ ಪ್ರಶ್ನೆಗಳಿಗೆ ಸಮಸ್ಯೆಗೆ ಉತ್ತರ ಸಿಗುತ್ತೆ. ಉತ್ತರ ಸಿಗಲಾರದಂಥ ಸಮಸ್ಯೆಗಳೇ ಇಲ್ಲ. ಆದರೆ ಉತ್ತರ ಸಿಗಬೇಕಾಗಿದೆ, ಹೇಗೆ ಸಿಗಬೇಕು ಅನ್ನೋದರ ತಜ್ಞರು, ವಿದ್ವಾಂಸರು ಮತ್ತು ವಿಜ್ಞಾನಿಗಳು ಬೇಕಾಗುತ್ತೆ. ಚಂದ್ರಲೋಕಕ್ಕೆ ಇವತ್ತು ನಾವು ಹೋಗಿದ್ದೇವೆ, ಭಾರತೀಯರು ಹೋಗಿದ್ದೇವೆ, ಅಲ್ಲಿ ಯಶಸ್ವಿಯಾಗಿ ನಾವು ಅಲ್ಲಿ ಇಳಿದಿದ್ದೇವೆ ಮತ್ತು ಸೂರ್ಯನ ಮೂಲವನ್ನೇ ಕಂಡುಹುಡುಕುವಷ್ಟು ಮಟ್ಟಿಗೆ ನಮ್ಮ ದೃಷ್ಟಿ ಹೋಗಿದೆ. ಇಷ್ಟು ವಿಶಾಲವಾಗಿ ಬೆಳೀತಾ ಇರಬೇಕಾದ್ರೆ ನಾವು ಭೂಮಿಯಲ್ಲಿ ಇರ್ತಕ್ಕಂಥವರು ಜಗಳ ಮಾಡ್ತಾ ಸಣ್ಣ ಸಣ್ಣ ವಿಷಯಗಳಿಗಾಗಿ ಚಿಂತನೆ ಮಾಡ್ತಾ ಇರಬಾರ್ದು. ವಿಶ್ವದ ದೃಷ್ಟಿ ನಮ್ಮದಂದರೆ ಪುರಂದರದಾಸ ಹೇಳಿದರೆ, ತಾಯಿಗೆ ಬಾಯಲ್ಲಿ ಜಗವನ್ನೇ ತೋರಿದ ಅಂತ ಅವರು ಭಾಳ ಸುಂದರವಾಗಿ ಹೇಳಿದ್ದಾರೆ. ಅಂದರೆ ನಾವು ಹೇಳ್ತೇವೆ ಈಗ ವರ್ಲ್ಡ್ ಹ್ಯಾಸ್ ಬಿಕಮ್ ಸ್ಮಾಲ್ ಅಂತ, ಸ್ಮಾಲ್ ವಿಲೇಜ್ ಅಂತ, ಒಂದು ಸಣ್ಣ ಹಳ್ಳಿಯಾಗಿದೆ ಪ್ರಪಂಚ ಅಂತ ಹೇಳ್ತೇವೆ. ಹಾಗಾಗಿ ಇದನ್ನು ಭಾಳ ಹಿಂದೆ ಪುರಂದರದಾಸರು ಇಡೀ ವಿಶ್ವವನ್ನು ಸಣ್ಣ ಒಂದು ಪುಟ್ಟ ನಗರವಾಗಿ, ಪುಟ್ಟ ಪ್ರದೇಶವಾಗಿ ಮಾಡಿ ಕೃಷ್ಣನ ಬಾಯಲ್ಲಿ ತೋರಿಸುವಷ್ಟು ಸಣ್ಣದು ಮಾಡಿದ್ದಾರೆ. ಹಾಗಾಗಿ ಇವತ್ತು ವಿಶ್ವ ಅಂತಂದರೆ ನಾವು ಎಷ್ಟು ಗಂಟೆ ಪ್ರಯಾಣ ಅಂತ ಕೇಳ್ತೇವೆ. 18 ಗಂಟೆ, 16 ಗಂಟೆ, 14 ಗಂಟೆ ಅಂತ ಹೇಳಿ ಅಷ್ಟು ಯಾವ ಪ್ರದೇಶದಕ್ಕೆ ಹೋಗಬೇಕಾದ್ರೂ ಕೂಡ ಕೇವಲವೇ ಗಂಟೆಗಳಲ್ಲಿ 24 ಗಂಟೆ ಒಳಗೆ. ಮೊದಲು ಬೊಂಬೈಗೆ ಹೋಗಬೇಕಾದ್ರೆ 24 ಗಂಟೆ ಆಗ್ತಿತ್ತು. ಈಗ ಯಾವುದೇ ದೇಶಕ್ಕೆ ಹೋಗಬೇಕಾದ್ರೆ 24 ಗಂಟೆ ಒಳಗೆ ತರಬಹುದಾದ ಸಣ್ಣ ಭೂಮಿಯಾಗಿದೆ ಇದು. ಹಾಗಾಗಿ